ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮಂಗಳೂರು ನಗರದಲ್ಲಿ ಸೈಕಲ್ ಫಾರ್ ಚೇಂಜ್ ಯೋಜನೆ ಜಾರಿಗೆ ತಂದಿದ್ದು ತರಾತುರಿಯಲ್ಲಿ ಯೋಜನೆ ಜಾರಿ ಮುಂದಾಗಲಿದೆ. ಇದರಲ್ಲಿ ಯಾವುದೇ ಅಭಿವೃದ್ಧಿಯ ಯೋಜನೆ ಇಲ್ಲ. ಇಲ್ಲಿನ ಶಾಸಕ ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ ಎಂದು ಮಂಗಳೂರು ಮಹಾನಗರ ಪಾಲಿಕೆ ಪ್ರತಿಪಕ್ಷ ನಾಯಕ ವಿನಯ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಸೈಕಲ್ ಫಾರ್ ಚೇಂಜ್ ಯೋಜನೆಗೆ 8 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಾಣಿಜ್ಯ ಕೇಂದ್ರ ಪ್ರದೇಶಗಳಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ಹೆಸರಲ್ಲಿ ಅಗೆದು ಹಾಕಲಾಗಿದೆ. ಮಂಗಳೂರು ನಗರ ಒಂದು ಗೊಂದಲದ ಗೂಡಾಗಿದೆ. ವ್ಯಾಪಾರ ವಹಿವಾಟಿಗೆ ತೊಂದರೆ ಉಂಟಾಗಿದೆ. ಸೈಕಲ್ ಪಥಕ್ಕೆ ಬೇಕಾದ ಯಾವುದೇ ವ್ಯವಸ್ಥೆ ಇಲ್ಲಿಲ್ಲ. ಬೆಂಗಳೂರಿನಲ್ಲಿ ಮಾಡಲಾದ ವ್ಯವಸ್ಥಿತ ಸೈಕಲ್ ಪಥದ ಯೋಜನೆ ಇಲ್ಲಿಯೂ ಜಾರಿಗೆ ತರಲಿ. ಈ ಯೋಜನೆ ಶಾಸಕರ ಹಣ ಮಾಡುವ ಯೋಜನೆಯಾಗಿದೆ ಎಂದು ಆರೋಪಿಸಿದ್ದಾರೆ. ಕಲ್ಪನೆ ಅಡಿಯಲ್ಲಿ ಡೈರೆಕ್ಟೋರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಸುಮಾರು 8 ಕೋಟಿ ಹಣ ಮಂಗಳೂರು ಮಹಾನಗರ ಪಾಲಿಕೆಗೆ ಸೈಕಲ್ ಪಥವನ್ನ ಮಾಡಬೇಕು ಎನ್ನುವಂತ ಒಂದು ಪರಿಕಲ್ಪನೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಮಂಗಳೂರು ಸ್ಮಾರ್ಟ್ ಸಿಟಿಗೆ ಇವತ್ತು ಕೊಡಲಾಗಿದೆ. ಇದು ಸುಮಾರು 12 ಕಿಲೋಮೀಟರ್ ಉದ್ದದ ಒಂದು ಸೈಕಲ್ ಪಥ. ಈ ಒಂದು ಯೋಜನೆಯನ್ನ 2 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ, ಪ್ಯಾಕೇಜ್ 1 ಮತ್ತು ಪ್ಯಾಕೇಜ್ 2. ಪ್ಯಾಕೇಜ್ 1 ಸುಮಾರು 3 ಕೋಟಿ 46 ಲಕ್ಷದ 64,145 ರೂಪಾಯಿ ಮೊತ್ತದ ಕಾಮಗಾರಿ. ಇದು ಬೋಳಾರ ಸಮುದ್ರ ತೀರದಿಂದ ಗುಜ್ಜರಕೆರೆ ರಸ್ತೆಯಾಗಿ, ಜೆಪ್ಪು ಮಾರ್ಕೆಟ್ ರಸ್ತೆಯಾಗಿ, ಮಾರ್ನಮಿಕಟ್ಟೆ ವೃತ್ತವಾಗಿ, ಗ್ರಾಮ ಸಂಘ ರಸ್ತೆಯಾಗಿ, ಅತ್ತಾವರ ಸೇವಾ ಕೇಂದ್ರ ರಸ್ತೆ, ಭಗವತಿ ದೇವಸ್ಥಾನ ರಸ್ತೆ,